ಈ ಟೋಲ್ಗೇಟ್ ಹೋರಾಟಕ್ಕೆ ಬೆಂಬಲವಾಗಿ ನಾವು ಬರೆದಿರುವ ಕವಿತೆಯನ್ನು ನಿಮ್ಮ ಮುಂದಕ್ಕೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಯಾವಾಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ತಮ್ಮ ಹಕ್ಕನ್ನು ಮರೆತಾಗ ಅಥವಾ ಮರೆತಂತೆ ಕಿವಿ ಕೇಳದೆ ಕಣ್ಣು ಕಾಣದಂತೆ ವರ್ತಿಸಿದಾಗ ಆ ಪ್ರಜಾಪ್ರಭುತ್ವ ಉಳಿದಿಲ್ಲ ಯಾವುದೇ ದೇಶದಲ್ಲಿ. ಅಂಥ ಸಮಯದಲ್ಲಿ ಕವಿಗಳು ಇದರ ಎಚ್ಚರಿಸುವ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ. ಎಲ್ಲಿ ಕೂಡ ಸಮಾಜದಲ್ಲಿ ನೋಡಿದರೆ ಕವಿಗಳು ತಮಗೆ ಆದ ಅನ್ಯಾಯವನ್ನು ತಮ್ಮ ಕವಿತೆಗಳ ಮುಖಾಂತರ ಎಚ್ಚರಿಸುವ ಒಂದು ಕೆಲಸ ಮಾಡಿದಾಗ ಸಮಾಜ ಆ ಕವಿಗಳ ಕರೆ ಹೋಗೊಟ್ಟು ಒಂದು ರೀತಿಯಲ್ಲಿ ಜಾಗೃತಗೊಂಡು ಎಷ್ಟೋ ಕ್ರಾಂತಿಗಳು ನಡೆದ ಬೇರೆ ಬೇರೆ ದೇಶಗಳಲ್ಲಿ ನಡೆದ ನಾವು ನೋಡ್ತೇವೆ. ಇವತ್ತು ನಾನು ಓದುವ ಕವಿತೆ, ಸ್ವಾಮಿ ಗಡ್ಕರಿ ಯಾಕೆ ಸತಾಯಿಸ್ತೀರಿ ನಮ್ಮನ್ನು ಈ ಪರಿ, ಸ್ವಾಮಿ ಗಡ್ಕರಿ ಯಾಕೆ ಸತಾಯಿಸ್ತೀರಿ ನಮ್ಮನ್ನು ಈ ಪರಿ, ಒಂದು ಆಜ್ಞೆ ಸಾಕು, ನಿಮ್ಮ ಒಂದು ಆಜ್ಞೆ ಸಾಕು, ತೆಗೆಯಲು ಅಕ್ರಮ ಟೋಲು, ಒಂದು ಆಜ್ಞೆ ಸಾಕು ನಿಮ್ಮದು ತೆಗೆಯಲು ಅಕ್ರಮ ಟೋಲು, ಆದರೂ ನೀವು ಮನಸ್ಸು ಮಾಡುವುದಿಲ್ಲ, ಈಗಲಾದರೂ ತಿಳಿಸಿಬಿಡಿ ಯಾರಿಗೆ ಎಷ್ಟೆಷ್ಟು ಪಾಲು, ಈಗಲಾದರೂ ತಿಳಿಸಿಬಿಡಿ ಯಾರಿಗೆ ಎಷ್ಟೆಷ್ಟು ಪಾಲು. ಹೇಳುತ್ತೀರಿ ನೀವು ಹೊಂಡಗಳಿಲ್ಲದ ಉತ್ತಮ ರಸ್ತೆ ನನ್ನ ಕನಸು, ಹೇಳುತ್ತೀರಿ ನೀವು ಹೊಂಡಗಳಿಲ್ಲದ ಉತ್ತಮ ರಸ್ತೆ ನನ್ನ ಕನಸು, ಹೊಂಡ ಗುಡ್ಡಿಗೆ ಬಿದ್ದು ಬಿದ್ದು ನಮ್ಮ ಸ್ವಂತಾಗಿದೆ ಸ್ವಾಮಿ ಎಕ್ದಮ್ ಸೀರಿಯಸ್, ಹೊಂಡ ಗುಡ್ಡಿಗಳಿಗೆ ಬಿದ್ದು ಬಿದ್ದು ನಮ್ಮ ಸ್ವಂತಾಗಿದೆ ಸ್ವಾಮಿ ಎಕ್ದಮ್ ಸೀರಿಯಸ್. ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿ ಲೈಫ್ ಟೈಮ್ ವೆಹಿಕಲ್ಗಳ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿ ಮುಗೀತದೆ ನಮ್ಮ ಲೈಫು, ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿ ಮುಗೀತದೆ ನಮ್ಮ ಲೈಫು, ಪೆಟ್ರೋಲ್ ಡೀಸೆಲ್ ಟೋಲ್ ಟ್ಯಾಕ್ಸ್ ಕಿಸೆ ಆಗಿದೆ ಸಾಫು, ಮನೆಗೆ ಹೋದರೆ ಸಾಮಾನು ಲೀಸ್ಟ್ ಹಿಡಿದು ಕಾಯುತ್ತಿದ್ದಾಳೆ ವೈಫು, ಮನೆಗೆ ಹೋದರೆ ಸಾಮಾನುಗಳ ಲೀಸ್ಟ್ ಹಿಡಿದು ಕಾಯುತ್ತಿದ್ದಾರೆ ವೈಫ್. ಸ್ವಾಮಿ ಗಡ್ಕರಿ ಯಾಕೆ ಸತಾಯಿಸ್ತಿದ್ದೀರಿ, ಸ್ವಾಮಿ ಗಡ್ಕರಿ ಯಾಕೆ ಸತಾಯಿಸ್ತೀರಿ ನಮ್ಮನ್ನು ಈ ಪರಿ, ಹೊಂಡಗುಂಡಿ ರಸ್ತೆಗಳಿಗೆ ಕಟ್ಟಬೇಕು ನಾವು ಟೋಲು, ಹೊಂಡಗುಂಡಿ ರಸ್ತೆಗಳಿಗೆ ನಾವು ಕಟ್ಟಬೇಕು ಟೋಲು, ಜನರ ಹಣ ಯಾಕೆ ಹೀಗೆ ಮಾಡುತ್ತೀರಿ ಪೋಲು, ಜನರ ಹಣ ಯಾಕೆ ನೀವು ಮಾಡುತ್ತೀರಿ ಈ ರೀತಿ ಪೋಲು, ಪೆಟ್ಟು ತಿನ್ನುತ್ತಿದ್ದೇವೆ ನಾವು ನಿಮ್ಮ ಕೈಗೆ ಕೊಟ್ಟು ಕೋಲು, ಪೆಟ್ಟು ತಿನ್ನುತ್ತಿದ್ದೇವೆ ನಾವು ನಿಮ್ಮ ಕೈಗೆ ಕೊಟ್ಟು ಕೋಲು, ಇದು ನಿಮ್ಮ ಗೆಲುವಲ್ಲ, ಆ ಟೋಲ್ಗೇಟ್ ಎಷ್ಟೊಂದು ಹಾಗೆ ಇದೆ, ಇದು ನಿಮ್ಮ ಗೆಲುವಲ್ಲ, ನಿಮಗೆ ಅಧಿಕಾರ ಕೊಟ್ಟ ಜನರ ಸೋಲು, ನಿಮಗೆ ಅಧಿಕಾರ ಕೊಟ್ಟ ಜನರ ಸಾಲು. ಸ್ವಾಮಿ ಗಡ್ಕರಿ ಯಾಕೆ ಸತಾಯಿಸ್ತೀರಿ ನಮ್ಮನ್ನು ಈ ಪರಿ, ಸ್ವಾಮಿ ಗಡ್ಕರಿ ಯಾಕೆ ಸತಾಯಿಸ್ತೀರಿ ನಿಮ್ಮನ್ನು ಈ ಪರಿ. ಮತ್ತೆ ಒಂದು 2 ಸಣ್ಣ ಚುಟುಗಳನ್ನು ಓದ್ತೇನೆ. ಅದು ಟೋಲ್ಗೆ ಸಂಬಂಧಪಟ್ಟದ್ದು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು. ಯಾಕಂದ್ರೆ ಇವತ್ತಿನ ದಿನಗಳಿಗೆ ನಾವು ನೋಡ್ತೇವೆ 40% ಅಂತ, ಎಲ್ಲಿ ಹೋದ್ರೂ 40% ಅಂತ. ಮಂತ್ರಿಯೊಬ್ಬ ಹೊಸ ಸೂಟಿನಲ್ಲಿ ಮಾತನಾಡಲು ತಡಪಡಿಸುತ್ತಿದ್ದಾರೆ, ಮಂತ್ರಿಯೊಬ್ಬರು ಹೊಸ ಸೂಟಿನಲ್ಲಿ ಮಾತನಾಡಲು ತಡಪಡಿಸುತ್ತಿದ್ದಾರೆ, ಸೂಟು ಬಿಗಿದಿತ್ತು ಮೈಗೆ ಈ ಪರಿ, ಸೂಟು ಬಿಗಿದಿತ್ತು ಮೈಗೆ ಈ ಪರಿ ಅಂದ್ರೆ ಸೂಟು ತುಂಬಾ ಟೈಟ್ ಆಗಿತ್ತು, ಟೈಲರ್ ಸೂಟಿನ ಬಟ್ಟೆಗೂ ಹಾಕಿದ್ದರು 40% ಕತ್ತರಿ, ಟೈಲರ್ ಸೂಟಿನ ಬಟ್ಟೆಗೂ ಹಾಕಿದ್ದರು 40% ಕತ್ತರಿ. ಅಂದ್ರೆ ಇಂಗ್ಲಿಷ್ನ ಬುದ್ಧಿ ಎಲ್ಲರಿಗೂ ಬರ್ತದಂತ. ಮತ್ತೆ ಕೆಲವು ವರ್ಷಗಳ ಮೊದಲು ಇವತ್ತು ನಾವು ದೇಶದ ಪರಿಸ್ಥಿತಿ ನೋಡಿದರೆ ಹಸಿವಿನ ಸೂಚಕದಲ್ಲಿ ಪೌಷ್ಟಿಕಾಂಶದ ಕೋಶ ನಾವು 37ನೇ ಸ್ಥಾನಕ್ಕೆ ಹೋಗಿದೆ, ತುಂಬಾ ಹಿಂದೆ ಹೋಗಿದ್ದೇವೆ. ಇಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇರುವಾಗ ಅರ್ಥ ಮಾಡಿಕೊಂಡು ಮಕ್ಕಳಿಗೆ ಶಾಲೆ ಊಟ ಅದೇ ರೀತಿ ಒಂದು ಮೊಟ್ಟೆಯನ್ನು ಕೊಡಬೇಕಂತ ಅವರು ಒಂದು ನಿರ್ಣಯವನ್ನು ಮಾಡಿದ್ರು. ಮೊಟ್ಟೆಯನ್ನು ಕೊಡಬೇಕಂತ ನಿರ್ಣಯ ಮಾಡಿದಾಗ ಇಡೀ ಬಿಜೆಪಿ ಅವರನ್ನು ವಿರೋಧಿಸಿದರು, ಕೊಡಬಾರ್ದಂತ. ಆವಾಗ ನಾನು ಈ ಕವಿತೆ ಬರೆದಿದ್ದೆ, ಅದು ಉದಯವಾಣಿಯಲ್ಲಿ ಕೂಡ ಬಂದಿತ್ತು. ಆದ್ರೂ ಕೂಡ ಈ ಪರಿಸ್ಥಿತಿಗೆ ಒಂದು ಅನ್ವಯದಿಂದಾಗಿ ನಾನು ಇವತ್ತು ಈ ಕವಿತೆಯನ್ನು ಕೂಡ ಓದಲಿಕ್ಕೆ ಇಚ್ಛೆ ಪಡ್ತೇನೆ. ಹಸಿದ ಮಕ್ಕಳು ಕಣ್ಣು ಬಿಟ್ಟು ಕಾಯ್ತಾ ಇವೆ, ಏನು ಬರುತ್ತದೆಂದು ಹೊಟ್ಟೆಗೆ,
ಹಸಿದ ಮಕ್ಕಳು ಕಣ್ಣು ಕಣ್ಣು ಬಿಟ್ಟು ಕಾಯ್ತಾ ಕುಳಿತಿವೆ ಏನು ಬರುತ್ತದೆಂದು ಒಟ್ಟಿಗೆ. ದೊಡ್ಡವರು ಹೊಟ್ಟೆ ತುಂಬ ಉಂಡವರು ಒಬ್ಬಿಡುತ್ತಿದ್ದಾರೆ. ಕೊಡಬೇಡಿ ಧಿಕ್ಕಾರ ಮೊಟ್ಟೆಗೆ. ಮತ್ತೆ ಒಂದು ಸಣ್ಣ ಕವಿತೆಯೊಂದಿಗೆ ನಾನು ಹೇಳ್ತೇನೆ. ನೀವು ಹೇಳುತ್ತೀರಿ ಟೋಲ್ ಕೊಡಿ ಒಳ್ಳೆಯ ರಸ್ತೆಗಳನ್ನು ಕೊಡುತ್ತೇವೆ. ಒಳ್ಳೆಯ ರಸ್ತೆಗಳನ್ನು ಕೊಡುತ್ತೇವೆ. ಸ್ವಾಮಿ, ಈ ರಸ್ತೆಗಳು ಒಳ್ಳೆಯದಾಗಿದ್ದರೆ ಕೆಟ್ಟ ರಸ್ತೆಗಳು ಯಾವುದು? ಈ ರಸ್ತೆ ಒಳ್ಳೆಯದಾಗಿದ್ದರೆ ಕೆಟ್ಟ ರಸ್ತೆ ಯಾವುದು? ಇವತ್ತಿನ ಈ ಹೋರಾಟಕ್ಕೆ ಇದು ಗೋರಖ್ ಪಾಂಡೆ ಅವರ ಒಂದು ಕವಿತೆ. ನಿಮಗೆ ಸ್ಫೂರ್ತಿ ಕೊಡ್ಲಿಕ್ಕಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ. ಗೋರಖ್ ಪಾಂಡೆ ಅವರ ಒಂದು ಕವಿತೆಯನ್ನು, ಕನ್ನಡದಲ್ಲಿ ಇದ್ದ ಕವಿತೆಯನ್ನು ನಿಮಗೆ ಒಂದು ಸ್ಫೂರ್ತಿ ಬರಲಿಕ್ಕೆ ಹೇಳ್ತಾ ಇದ್ದೇನೆ. ತಮ್ಮ ಬಳಿ ಹಣ, ಅಧಿಕಾರ, ಮದ್ದುಗುಂಡು, ಸೈನ್ಯ, ಪೊಲೀಸ್ ಎಲ್ಲ ಇರುವಾಗಲೂ ಯಾವುದಕ್ಕೆ ಹೆದರ್ತಾರೆ ಅವರು? ತಮ್ಮ ಬಳಿ ಹಣ, ಅಧಿಕಾರ, ಮದ್ದುಗುಂಡು, ಸೈನ್ಯ, ಪೊಲೀಸ್ ಎಲ್ಲ ಇರುವಾಗಲೂ ಯಾವುದಕ್ಕೆ ಹೆದರ್ತಾರೆ ಅವರು? ಒಂದು ದಿನ ಕೈಯಲ್ಲಿ ಯಾವುದೇ ಆಯುಧ ಇಲ್ಲದ ಸಾಮಾನ್ಯ ಜನರು ಯಾವುದಕ್ಕೂ ಹೆದರಲು ನಿರಾಕರಿಸ್ತಾರಲ್ಲ, ಆ ದಿನಕ್ಕಾಗಿ ಹೆದರ್ತಾರೆ ಅವರು. ಧನ್ಯವಾದಗಳು.